ಪುತ್ತೂರಿನ ಗಡಿಭಾಗದ ಮೇನಾಲ್ದಲ್ಲಿ ಮಧುರಾ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಮಧುರಾ ಇಂಟರ್ನ್ಯಾಷನಲ್ ಸ್ಕೂಲ್ನ ಮಧುರಾ ವಾರ್ಷಿಕ ಉತ್ಸವವು ಜನವರಿ 21ರಂದು ನಡೆಯಲಿದೆ ಎಂದು ಸಂಚಾಲಕ ಕೆ ಅಬೂಬಕರ್ ಹಾಜಿ ತಿಳಿಸಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 2016ರಲ್ಲಿ ಆರಂಭಗೊಂಡ ಮಧುರಾ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ವಿದ್ಯಾಸಂಸ್ಥೆಯ ಕಟ್ಟಡ ನಿರ್ಮಾಣಕ್ಕೆ 2017ರಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಾಗಿತ್ತು. 2018ರಲ್ಲಿ ಸಂಸ್ಥೆಯ ಕಚೇರಿ ಉದ್ಘಾಟನೆಗೊಂಡಿತ್ತು. ವಿದ್ಯಾಸಂಸ್ಥೆಯು ಜೂನ್ ತಿಂಗಳಲ್ಲಿ ಕಾರ್ಯಾರಂಭಿಸಿದ್ದು, ಕೇಂದ್ರೀಯ ಸಿಲೆಬಸ್ನಲ್ಲಿ ಎಲ್ಕೆಜಿ, ಯುಕೆಜಿ, ಗ್ರೇಡ್ 1, ಗ್ರೇಡ್ 2 ತರಗತಿಗಳು ನಡೆಯುತ್ತಿವೆ. ಸುಮಾರು 70 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ವಿದ್ಯಾಸಂಸ್ಥೆಯ ವಿಸ್ತೃತ ಕಟ್ಟಡವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಅವರು ಉದ್ಘಾಟಿಸಲಿದ್ದಾರೆ. ಸಭಾ ಕಾರ್ಯಕ್ರಮವನ್ನು ವಿದ್ಯಾಸಂಸ್ಥೆಯ ಸಂಚಾಲಕ ಅಬೂಬಕರ್ ಕೆ ಅಧ್ಯಕ್ಷತೆಯಲ್ಲಿ ನಡೆಯಲಿದ್ದು, ಪುತ್ತೂರು ಶಾಸಕ ಸಂಜೀವ ಮಠಂದೂರು ವೆಬ್ಸೈಟ್ ಅನ್ನು ಉದ್ಘಾಟಿಸಲಿದ್ದಾರೆ. ಕಾಸರಗೋಡು ಶಾಸಕ ಎನ್ಎ ನೆಲ್ಲಿಕುನ್ ಸ್ಮಾರ್ಟ್ ಬೋರ್ಡ್ ಉದ್ಘಾಟಿಸಲಿದ್ದು, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶಿವರಾಮಯ್ಯ ಮಧುರಾ ಮೊಬೈಲ್ ಅಪ್ಲಿಕೇಶನ್ ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ವೆಬ್ಸೈಟ್ ಉದ್ಘಾಟನೆ ಇದೆ. ಅದು ಸಂಜೀವ ಮಠಂದೂರು ನಮ್ಮ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸನ್ಮಾನ್ಯ ಶಾಸಕರು ನಡೆಸಲಿದ್ದಾರೆ. ಆಮೇಲೆ ಸ್ಮಾರ್ಟ್ ಬೋರ್ಡ್ ಉದ್ಘಾಟನೆ ಇದೆ. ಅದು ಮಿಸ್ಟರ್ ಎನ್ಎ ನೆಲ್ಲಿಕುನ್ನು ಶಾಸಕರು ಕಾಸರಗೋಡು ಇವರು. ಆಮೇಲೆ ಮಧುರಾ ಮೊಬೈಲ್ ಅಪ್ಲಿಕೇಶನ್ ಉದ್ಘಾಟನೆ ಇದೆ. ಮಿಸ್ಟರ್ ಶಿವರಾಮಯ್ಯ ಡಿಡಿಪಿ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ. ಆಮೇಲೆ ಮುಖ್ಯ ಅತಿಥಿಗಳು ಮಿಸಸ್ ಅನಿತಾ ಹೇಮನಾಥ ಶೆಟ್ಟಿ, ಅಧ್ಯಕ್ಷರು ಆರೋಗ್ಯ ಮತ್ತು ಶಿಕ್ಷಣ ಸಮಿತಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್. ಇನ್ನೊಬ್ಬರು ಮುಖ್ಯ ಅತಿಥಿ ಮಿಸ್ಟರ್ ರಾಧಾಕೃಷ್ಣ ಬೋರ್ಕರ್, ಅಧ್ಯಕ್ಷರು ತಾಲೂಕು ಪಂಚಾಯತ್ ಪುತ್ತೂರು. ಇನ್ನೊಬ್ಬರು ಮಿಸಸ್ ಫೌಜಿಯಾ ಇಬ್ರಾಹಿಂ, ಸದಸ್ಯರು ತಾಲೂಕು ಪಂಚಾಯತ್ ಪುತ್ತೂರು. ಮಿಸಸ್ ಶಂಕರಿ ಭಂಡಾರಿ, ಅಧ್ಯಕ್ಷರು ನೆಟ್ಟಣಿಗೆಮುಂಡೂರು ಗ್ರಾಮ ಪಂಚಾಯತ್. ಮಿಸ್ಟರ್ ಶ್ರೀರಾಮ್ ಪಕ್ಕಳ, ಅಧ್ಯಕ್ಷರು ನೆಟ್ಟಣಿಗೆಮುಂಡೂರು ಉಪಾಧ್ಯಕ್ಷರು ನೆಟ್ಟಣಿಗೆಮುಂಡೂರು ಗ್ರಾಮ ಪಂಚಾಯತ್. ಮಿಸ್ಟರ್ ಹೇಮನಾಥ ಶೆಟ್ಟಿ, ಸಂಚಾಲಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು. ಶ್ರೀ ರವಿಕಿರಣ ಶೆಟ್ಟಿ ಬೆದ್ರಾಡಿ, ಮಾಜಿ ಅಧ್ಯಕ್ಷರು ಪಂಚಲಿಂಗೇಶ್ವರ ದೇವಸ್ಥಾನ ಈಶ್ವರಮಂಗಲ. ಹಾಗೂ ಮಿಸ್ಟರ್ ಶಂಸುದ್ದೀನ್ ಪಿಕೆ, ರಕ್ಷಕ ಶಿಕ್ಷಕ ಸಂಘ, ನಮ್ಮ ಮಧುರಾ ಇಂಟರ್ನ್ಯಾಷನಲ್ ಸ್ಕೂಲ್ನ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಹಾಗೂ ನೆಟ್ಟಣಿಗೆಮುಂಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಇವರು ಸದಸ್ಯರು. ಆಮೇಲೆ ಮಿಸ್ಟರ್ ಕೆ.ಎಂ. ಮೊಹಮ್ಮದ್ ಕುಂಜಿ, ನೆಟ್ಟಣಿಗೆಮುಂಡೂರು ಗ್ರಾಮ ಪಂಚಾಯತ್. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಧುರಾ ಎಜುಕೇಷನ್ ಟ್ರಸ್ಟ್ನ ಸ್ಥಾಪಕ ಡಿಎ ಖಾದರ್ ಹಾಜಿ, ಸ್ಥಾಪಕ ಟ್ರಸ್ಟಿ ಕೆ ಮೊಹಮ್ಮದ್ ಮೇನಾಲಾ, ಅಧ್ಯಕ್ಷ ಹನೀಫ್, ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿ ಮೊಹಮ್ಮದ್ ಸಾಮು ಉಪಸ್ಥಿತರಿದ್ದರು. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.